ಜೆಸಿ ಸುವರ್ಣ ಅವರು ಸಾಂಸ್ಕೃತಿಕ, ಸಾಮಾಜಿಕ, ಶಿಕ್ಷಣ ಹಾಗೂ ವ್ಯವಹಾರಿಕ ಕ್ಷೇತ್ರದಲ್ಲಿ ಮಾದರಿ ವ್ಯಕ್ತಿತ್ವದಿಂದ ಬೆಳೆದು ಉತ್ತಮ ಸಂಘಟಕರಾಗಿ ಸಮಾಜವನ್ನ ಬೆಳೆಸಿದ ಮಹಾನ್ ವ್ಯಕ್ತಿ. ಅವರ ಜೀವನ ಯುವ ಸಮಾಜಕ್ಕೆ ಮಾದರಿಯಾಗಬೇಕು. ಅವರು ನಮ್ಮೆಲ್ಲರ ದಾರಿದೀಪವಾಗಿದ್ದಾರೆ ಎಂದು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಅವರು ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಜೆಸಿ ಸುವರ್ಣ ಶ್ರದ್ಧಾಂಜಲಿ ಸಮಿತಿ ಮುಲ್ಕಿಯವರ ಸಹಯೋಗದಲ್ಲಿ ನಡೆದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿವಂಗತ ಜೆಸಿ ಸುವರ್ಣ ಅವರ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದರು. ಪ್ರಾಮಾಣಿಕತೆ ಕೈಬರ್ತದೆ ಪಂಪನ ಸತ್ಯ. ಕೆಲವೇ ಕೆಲವು ವರ್ಷಗಳು ಮುಂಬೈಡ್ ಬಾರಿ ಶ್ರದ್ಧೆ ಹೋಟೆಲ್ ಬೇರೆ ಅಂತಂದ್ರೆ ಇನ್ನೊಬ್ಬ ಹೋಟೆಲ್ ಅಂತಂದು ಬೇರೆ ಬೇರೆ ಉದ್ಯಮ ಅಂತಂದು ಬರೀ ಆತ್ಮ ಸಮಾಜಗಳು ತೋಪರಂಚಿನ ವ್ಯಕ್ತಿ ಅನ್ನಲ್ಲ. ಯಾವುದೇ ಕುಟುಂಬ ಮಾತ್ರ ಇದೆಯನ್ನ ಸಮುದಾಯ ಹಿಂದುಳಿದ ವರ್ಗ ಬಿಲ್ಲವ ಸಮುದಾಯ ಸಂಘಟನೆ ಮಾಡ್ಬೋದು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪಂಚಾಯತ್ ತತ್ವ ಸಿದ್ಧಾಂತದ ಪ್ರಕಾರ ಮತ್ತು ತೀರ್ಥವೈದ್ಯ ಸಮುದಾಯ ಸಮಾಜವನ್ನು ವಿತ್ತಕ ನೋಡೋದು ರಾತ್ರಿ ಬಗ್ಗೆ ಕೆಲಸ ಮಾಡ್ತಾರೆ. ರಾತ್ರಿ ಶಾಲೆ ಇರ್ಬೋದು, ವಿದ್ಯೆಯನ್ನ ಕಲ್ತೇವೆ. ಮಾಜಿ ಸಚಿವ ಅಭಯ್ ಚಂದ್ರ ಚೈನಪುರ ಮಾತನಾಡಿ, ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ಆಪ್ತರಾಗಿ ಸುವರ್ಣರು ಸಮಾಜದ ಎಲ್ಲಾ ವರ್ಗದ ಜನರಿಗೆ ಸಹಾಯ ಸಹಕಾರಗಳನ್ನು ನೀಡಿದ ಮಹಾನ್ ವ್ಯಕ್ತಿ. ಅವರ ನೆನಪಿನಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನಿಧಿ ಸ್ಥಾಪಿಸಬೇಕು ಎಂದರು. ಆ ಕಾಲಗಳು ಊರಿನ ಕಷ್ಟ, ಊರಿನ ಕೃಷಿ ಬದುಕು ಐತ ತೊಂದರೆ ಐದು ಪೂರ ತಡೆಯುವ ಸಾಧ್ಯ ಆಗಂತೆ ಅದು ಏಳು ಜನ ಈ ಊರದ್ದು ಮುಂಬೈ ಮಹಾನಗರಿಗೆ ಹೋದ್ರು, ಮೆಡ್ರಾಸ್ ಹೋದ್ರು. ಆ ರೀತಿ ಶ್ರದ್ಧಾಂಜಲಿ ಕೊಟ್ಟಿನ ಈ ಕೊಟ್ಟು ಸೇರಿನ ಸರ್ವ ಧರ್ಮದ ಜೆಸಿ ಸುವರ್ಣೇರ್ನ ಅಭಿಮಾನಿ ಬಂಧುಗಳಿಗೆ ಅದನ್ನ ಆತ್ಮೀಯರಿಗೆ ಕೂಡು ಕುಟುಂಬದ ಪರವಾದ ಮೋಕೆದ ಸ್ವಾಗತವನ್ನು ಪಂಡುಂದು ಈ ನುಡಿ ನಮ್ಮನ್ನು ಮಲ್ಪರೆ ಉಳ್ಳೇದು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಹರಿಕೃಷ್ಣ ಪುನರೂರು ಅವರು ಮಾತನಾಡಿ, ಜೆಸಿ ಸುವರ್ಣರು ಅಪೂರ್ವ ರತ್ನ. ಅವರ ಸೇವಾ ಕೈಂಕರ್ಯಗಳು ಮಾತರೆ. ಅವರ ಜೀವನ ಕ್ರಮ ಯುವ ಸಮಾಜಕ್ಕೆ ದಾರಿದೀಪವಾಗಿದ್ದು, ಈ ಬಗ್ಗೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಯುವ ಜನತೆಗೆ ಮುಟ್ಟಿಸುವ ಕಾರ್ಯ ಮಾಡಬೇಕು ಎಂದರು. ಆದ್ರೆ ಇದ್ದಷ್ಟು ದಿವಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸಂತೋಷ. ಯಾಕಂದ್ರೆ ಅವರ ಒಡನಾಡಿಯ ನಾವೆಲ್ಲ ಅವರು ಮಾಡಿದ ಕೆಲಸವನ್ನು ಸಂತೃಪ್ತಿ ಕಂಡರು. ಸಮಾಜಕ್ಕೆ ಇಷ್ಟು ಸ್ಪಂದಿಸ್ತಾರ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮುಲ್ಕಿ ಸೇಮೆಯ ಅರಸರಾದ ಎಂ ದುಂಗಣ್ಣ ಸಾವಂತರು, ಜನಪದ ಸಂಶೋಧಕ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್, ಉಪನ್ಯಾಸಕಿ ಸುಧಾರಾಣಿ, ಮುಲ್ಕಿ ಬಿಲ್ಲವ ಸಂಘದ ಅಧ್ಯಕ್ಷ ರಮೇಶ್ ಅಮೀನ್ ಈ ಸಂದರ್ಭ ಉಪಸ್ಥಿತರಿದ್ದರು.